ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ಕೋಲಿಯಾಸಿಸ್ ಕುರಿತು ಜಾಗೃತಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತ್ತು. ಶಾಲಾ ಅಭಿಯಾನದ ಮೂಲಕ ಮುಂದಿನ 1 ವರ್ಷದವರೆಗೆ ಸ್ಕೋಲಿಯಾಸಿಸ್ ಮತ್ತು ಮಕ್ಕಳಲ್ಲಿ ಅದನ್ನು ಶೀಘ್ರ ಪತ್ತೆ ಮಾಡುವುದರ ಪ್ರಾಮುಖ್ಯತೆಯನ್ನು ಪೋಷಕರು ಮತ್ತು ಶಿಕ್ಷಕರಿಗೆ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ನಗರದ ಕೆಎಂಸಿ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಸೇವೆಗಳ ಪ್ರಾದೇಶಿಕ ಮುಖ್ಯಸ್ಥರಾದ ಡಾ ಆನಂದ್ ವೇಣುಗೋಪಾಲ್ ಅವರು, ಶಾಲಾ ಅಭಿಯಾನದ ಮೂಲಕ ಕೆಎಂಸಿ ಆಸ್ಪತ್ರೆಯು ಮುಂದಿನ 1 ವರ್ಷದವರೆಗೆ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ, ಹಾಸನ, ಕೊಡಗು, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನೂರು ಜಿಲ್ಲೆಗಳ 200 ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಪೋಷಕರು ಮತ್ತು ಶಿಕ್ಷಕರನ್ನು ತಲುಪಲಿದೆ. ಸ್ಕೋಲಿಯೋಸಿಸ್ ಹಾಗೂ ಅದರ ಹರಡುವಿಕೆ, ಮಕ್ಕಳಲ್ಲಿ ಸ್ಕೋಲಿಯೋಸಿಸ್ ಹರಡಿರುವುದು ಅಲ್ಲದೆ ಮಕ್ಕಳಲ್ಲಿ ಇದರ ಆರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡುವುದರ ಪ್ರಾಮುಖ್ಯತೆಯ ಬಗ್ಗೆ ಅವರ ಜಾಗೃತಿ ಮಟ್ಟವನ್ನು ಹೆಚ್ಚಿಸಲಿದೆ ಎಂದು ಹೇಳಿದರು. That we are tied up with Rotary and other social groups, including in some areas the government ASHA workers and all who have got access to the community, so that these children can be identified early and appropriate treatment can be taken care for them, so that their their deformity is corrected. And this is a 100% correctable condition. So the end result is that the child doesn't grow up with a bent spine and faces a stigma in society because of that. And also that if the spine is bent in such a from the beginning, there might be other problems like underdevelopment of the lung in one side or prone for other infections. So the idea is, since it is a scoliosis awareness month in July, I have my colleague, our senior spine surgeon, Dr. Ishwar Kirti. He will give you more information on the technical details, how it is. But what we request is you to create awareness about this condition so that children are identified at an earlier age from schools. ಅನಂತರ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಯ ಸಲಹಾ ತಜ್ಞರಾದ ಡಾ ಈಶ್ವರ್ ಕೀರ್ತಿ ಅವರು ಮಾತನಾಡಿ, ಸ್ಕೋಲಿಯೋಸಿಸ್ ಎಂದರೆ ಬೆನ್ನುಮೂಳೆಯು ಪಕ್ಕಕ್ಕೆ ಬಾಗುವ ತೊಂದರೆಯಾಗಿದೆ. 2-4% ಮಕ್ಕಳಲ್ಲಿ ಇದನ್ನು ಗಮನಿಸಬಹುದಾಗಿದೆ. ಬಹುತೇಕ ಮಕ್ಕಳಿಗೆ ಈ ಸ್ಥಿತಿಯು ತಾನಾಗಿ ಸರಿಯಾಗ್ತದೆ. ಸ್ಕೋಲಿಯೋಸಿಸ್ ರೋಗ ನಿರ್ಣಯ ಮಾಡಿದ ಪ್ರತಿ 6 ಮಕ್ಕಳಲ್ಲಿ ಸರಿಸುಮಾರು 1 ಬಾಗಿದ ಬೆನ್ನುಮೂಳೆಯನ್ನ ಹೊಂದಿರುತ್ತಾರೆ. ಇದಕ್ಕೆ ಬ್ರೇಸಿಂಗ್ ಅಥವಾ ಶಸ್ತ್ರಚಿಕಿತ್ಸೆಯ ರೂಪದಲ್ಲಿ ಸಕ್ರಿಯ ಚಿಕಿತ್ಸೆಯ ಅಗತ್ಯವಿರುತ್ತದೆ ಎಂದು ಹೇಳಿದರು. ಮಗು ಬೆಳೆಯುವ ತನಕ ಈ ಡಿಫಾರ್ಮಿಟಿ ಇತ್ತು. ಹಾಗಾಗಿ ನಾವು ಈಗ ಅಬ್ಸರ್ವೇಷನ್ ಅಥವಾ ಬ್ರೇಸಿಂಗ್ ಅಂತೇಳಿ ಮಾಡೋದು ಮಗು 18 ವರ್ಷ ಬೆಳೆಯುವ ತನಕ ನಾವು ಮಾಡಬೇಕಾಗ್ತದೆ. ಸರ್ಜಿಕಲ್ ಸ್ಟೆಪ್ ಅಲ್ಲಿ ಮಾಡೋದು ಅಂತ ಹೇಳಿದ್ರೆ ನಾವು ಸಾಧಾರಣ 15 ವರ್ಷದ ನಂತರ ನಾವು ಹಾಕುವಂತಹ ಸ್ಕ್ರೂಸ್ ರಾಡಿಂದಾಗಿ ಅದು ಮತ್ತೆ ಫರ್ದರ್ ಬೆಳೆಯುವುದಿಲ್ಲ. ಅದೇ ಸಣ್ಣ ಮಗುವಲ್ಲಿ 4 ವರ್ಷ 5 ವರ್ಷದ ಮಕ್ಕಳಲ್ಲಿ ನಾವು ಸ್ಕೋಲಿಯೋಸಿಸ್ ಆಪರೇಷನ್ ಮಾಡೋದಂತೇಳಿ ಗ್ರೋವಿಂಗ್ ರಾಡ್ಸ್ ಅಂತ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಅಡ್ವಾನ್ಸ್ ಟೆಕ್ನಿಕ್ ಮಾಡಿಕೊಂಡು ಮಕ್ಕಳ ಬೆಳವಣಿಗೆ ಆಗುವ ಹಾಗೆ ಬೆನ್ನನ್ನು ಕೂಡ ನಾವು ಆಪರೇಷನ್ ಮೂಲಕ ಬೆಳೆಸುವುದಕ್ಕೆ ಮಾಡಬೇಕಾಗ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಡಿಟೆಕ್ಟ್ ಅರ್ಲಿ, ಬಿಕಾಸ್ as I said, if we detect early, there is younger patient and a small degree of we can treat these cases without surgery. We can either do just exercises or we can brace them so that child will be all right. They can grow as a normal child without undergoing surgery. So that is the importance of early detection and early treatment. As a media personnel, if you spread the news, awareness about the scoliosis among the public, in school, among the parents, then we can detect these cases in early period and we can treat them without major surgical intervention. That's why we are having this month, Scoliosis Awareness Month. ಇದೇ ವೇಳೆ ಮಾತನಾಡಿದ ಹೆನ್ರಿಟಾ ಅವರು, ಬೆನ್ನುಮೂಳೆಯ ಅಸಹಜ ವಕ್ರತೆಯಿಂದ ಬೆನ್ನು ಬಾಗಿದ ಮತ್ತು ಸೌಂದರ್ಯವರ್ಧಕ ಸಮಸ್ಯೆಗಳೊಂದಿಗೆ ಬಳಲುತ್ತಿದೆ. ಡಾ ಈಶ್ವರ್ ಕೀರ್ತಿ ಅವರಲ್ಲಿ ಸಮಸ್ಯೆಯ ಬಗ್ಗೆ ತಿಳಿಸಲಾಗಿತ್ತು. ನಂತರ ವೈದ್ಯರ ಸಲಹೆಯಂತೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಫಿಸಿಯೋಥೆರಪಿ ಮಾಡಲಾಯಿತು. ನಿಯಮಿತ ವ್ಯಾಯಾಮಗಳು ಬೆನ್ನುಮೂಳೆಯ ವಕ್ರತೆಯನ್ನ ನೇರವಾಗಿಸಲು ನೆರವಾದವು ಎಂದು ಹೇಳಿದರು. My dad read an article in a newspaper
problem I had. Later we consulted the doctor, so he was like, I need a surgery. So he gave a courage to me and my parents, saying that I will be alright after the surgery. So I had a surgery in August. So after that I was okay, and I could see that my spine got straight, and even my parents were happy. Even doctor treated us very well, and later I could see many people, like if your bone spine is bent, you can go for some surgery or anything, and now I'm fine, and it's already been 10 months. I can feel my bone is straight, and I have got a nice proper figure of my body. That's all I want to say. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಎಂಸಿ ಆಸ್ಪತ್ರೆಯ ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಗೀರ್ ಸಿದ್ದಿಕಿ, ಡಾಕ್ಟರ್ ಕಿಶೋರ್, ಡಾಕ್ಟರ್ ವೈಶಾಖ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.